ಮಂದಾರ ರಿಜಿಸ್ಟರ್ಡ್ ಸಾಂಸ್ಕೃತಿಕ ಹಾಗೂ ಸೇವಾ ಸಂಘಟನೆ ಗಾಂಧಿನಗರ ಬೈಕಾಡಿ ಬ್ರಹ್ಮಾವರ ಇದರ ಆಯೋಜನೆಯಲ್ಲಿ ಕನ್ನಡ ರಾಜ್ಯೋತ್ಸವದ ಸಂಭ್ರಮಾಚರಣೆ ನುಡಿ ಚಿತ್ತಾರ 2023 ಕಾರ್ಯಕ್ರಮವು ಎಸ್ಎಂಎಸ್ ಪದವಿ ಪೂರ್ವ ಕಾಲೇಜಿನಲ್ಲಿ ನಡೆಯಿತು. ದೀಪ ಬೆಳಗಿಸಿ ಆಶಯ ಗೀತೆಯೊಂದಿಗೆ ಉದ್ಘಾಟನೆಗೊಂಡ ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಆಗಮಿಸಿದ್ದ ಶ್ರೀ ಮುರಳೀಧರ್ ಉಪಾಧ್ಯಾಯ, ಮಾಜಿ ಸದಸ್ಯರು, ಸಾಹಿತ್ಯ ಅಕಾಡೆಮಿ ನವದೆಹಲಿ ಇವರು ಮಾತನಾಡಿ, ಅನುಪಮ ನಿರಂಜನರ ದಿನಕ್ಕೊಂದು ಪುಸ್ತಕ, ಗೋವಿಂದ ಪೈ ಅವರ ತಾಯ ಬಾರ ಮಗುವ ತೋರ ಕನ್ನಡಿಗರ ಮಾತೆ ಹೀಗೆ ಹಲವು ಕನ್ನಡ ಪುಸ್ತಕ ಗೀತೆಗಳ ಕುರಿತು ಅರಿವು ಮೂಡಿಸಿದರು. ಇದೇ ವೇಳೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಉಡುಪಿ ಇದರ ಉಪನಿರ್ದೇಶಕಿಯಾದ ಶ್ರೀಮತಿ ಪೂರ್ಣಿಮಾ ಅವರು ಮಾತನಾಡಿ, ಭಾಷಾಭಿಮಾನ ಇರುವವರು ಖಂಡಿತವಾಗಿ ದೇಶಾಭಿಮಾನ ಪಡೆಯಲಿಕ್ಕೆ ಸಾಧ್ಯ ಎಂದು ಹೇಳಿದರು. ವಾರಂಬಳ್ಳಿ ಪಂಚಾಯತ್ನ ಅಧ್ಯಕ್ಷರಾದ ನಿತ್ಯಾನಂದ ಬಿಆರ್ ಹಾಗೂ ಅಜಪುರ ಕರ್ನಾಟಕ ಸಂಘದ ಅಧ್ಯಕ್ಷರಾದ ನಿತ್ಯಾನಂದ ಶೆಟ್ಟಿ ಇವರು ಉಪಸ್ಥಿತರಿದ್ದು ಶುಭ ಹಾರೈಸಿದರು. ಸಭಾ ಕಾರ್ಯಕ್ರಮದ ಬಳಿಕ ಮಕ್ಕಳಿಗಾಗಿ ಕಥೆ ಹೇಳುವ ಸ್ಪರ್ಧೆ ನಡೆದು ಜಿಲ್ಲೆಯ ವಿವಿಧ ಭಾಗಗಳಿಂದ ಆಗಮಿಸಿದ್ದ ಸುಮಾರು 34 ಸ್ಪರ್ಧಿಗಳು ಭಾಗವಹಿಸಿದ್ರು. ತದನಂತರ ಸಾರ್ವಜನಿಕ ಛದ್ಮವೇಷ ಸ್ಪರ್ಧೆಯಲ್ಲಿ ಕನ್ನಡ ನಾಡು ನುಡಿ ಸಂಸ್ಕೃತಿಯನ್ನು ಬಿಂಬಿಸುವ ಜಾನಪದ ಕಲೆ, ವೀರಗಾಸೆ, ಯಕ್ಷಗಾನ, ಅಕ್ಕಮಹಾದೇವಿ ಹೀಗೆ ಹಲವು ಪ್ರಸ್ತುತಿಗಳು ಪ್ರದರ್ಶನಗೊಂಡವು. ನಂತರ ಕೆಪಿಎಸ್ ಪ್ರೌಢಶಾಲೆ ಕುಕ್ಕರ್ಣಿಯ ವಿದ್ಯಾರ್ಥಿಗಳಾದ ಇವರಿಂದ ವಿಜ್ಞಾನಯಾನ ಎಂಬ ನಾಟಕ ಪ್ರದರ್ಶಿಸಿತು. ಬಳಿಕ ಸಮಾರೋಪ ಸಮಾರಂಭದಲ್ಲಿ ಬಹುಮಾನ ವಿತರಣಾ ಕಾರ್ಯಕ್ರಮ ನೆರವೇರಿತು. ಮಕ್ಕಳ ಕಥೆ ಹೇಳುವ ಸ್ಪರ್ಧೆಯಲ್ಲಿ ಪ್ರಥಮ ಪ್ರಕೃತಿ ಕುಂದಾಪುರ, ದ್ವಿತೀಯ ಸುಶಾಂತ್ ಮರ್ತೂರು, ತೃತೀಯ ಸಾತ್ವಿಕ್ ವಿ ಅಮೀನ್ ವಿಜೇತರಾದರೆ, ಛದ್ಮವೇಷ ಸ್ಪರ್ಧೆಯಲ್ಲಿ ಪ್ರಥಮ ನಿತೇಶ್, ದ್ವಿತೀಯ ಅಶ್ವಿತಾ ಹಾಗೂ ತೃತೀಯ ಸಿಂಚನಾ ನಾಯ್ಕ್ ಇವರುಗಳು ಪ್ರಶಸ್ತಿ ಫಲಕವನ್ನ ಪಡೆದುಕೊಂಡರು. ಮಾತನಾಡಿದರು. ಖಂಡಿತ ನಿನ್ನ ಪಕ್ಕದ ಮನೆಯವನಿಗೆ ಶಿಕ್ಷೆ ನೀಡಿ ನಿನಗೆ ಸಹಾಯಧನವನ್ನು ಕೊಡಿಸ್ಬೋದು, ಆದರೆ ಮುಂದೆಯೂ ನೀನು ಅವನ ಮನೆಯ ಪಕ್ಕದಲ್ಲೇ ಇರಬೇಕಲ್ಲ. ನೋಡಿ, ಈ ಮನುಷ್ಯ ಚಂದ್ರನನ್ನ, ಮಂಗಳನನ್ನ, ಸೂರ್ಯನನ್ನ ತಲುಪುವಷ್ಟರ ಮಟ್ಟಿಗೆ ಬೆಳೆದಿದ್ದಾನೆ. ಆದರೂ ಅವನೊಳಗಿನ ಅಜ್ಞಾನ, ಮೂಢನಂಬಿಕೆ ಇನ್ನೂ ಹಾಗೇ ಇದೆ. ಬರಬೇಕು.